ಗ್ರಾಮದಲ್ಲಿನ ಸುಂದರ ಬೆಳಕು. ಗ್ರಾಮದ ಪರಿಸರ ಅತ್ಯಂತ ಶುದ್ಧವಾಗಿರುತ್ತದೆ ಹಾಗೂ ಸುಂದರವಾಗಿರುತ್ತದೆ. ಬನ್ನಿ, ಗ್ರಾಮದ ಸೌಂದರ್ಯವನ್ನು ನೋಡೋಣ. ಈಗ ನಾವು ಕುಂದಾಪುರದ ನಮ್ಮ ಮನೆಯಲ್ಲಿದ್ದೇವೆ. ಇದು ನಮ್ಮ ಮನೆಯ ಹತ್ತಿರದಲ್ಲಿರುವ ಅತ್ಯಂತ ದೈವಿಕ ವೆಂಕಟರಮಣ ದೇವಸ್ಥಾನ. ಒಂದು ಬೆಳಗು ಬಂತು ನಮ್ಮ ಮನೆಯ ಹಿನ್ನೆಲೆಯಲ್ಲಿ ಒಂದು ಅತ್ಯಂತ ಸುಂದರವಾದ ನವಿಲು. ಆ ಸುಂದರವಾದ ನವಿಲನ್ನು ನೋಡಿ ನಾನು ಅದರ ಹಿಂದೆ ಹಿಂದೆ ಓಡುತ್ತಿದ್ದೆ ಮತ್ತು ಅದು ನನ್ನಿಂದ ದೂರ ದೂರ ಓಡುತ್ತಿತ್ತು. ಅದರ ನಡಿಗೆಯಲ್ಲಿ ಎಷ್ಟೊಂದು ಸೌಂದರ್ಯವಿದೆ. ಎಷ್ಟು ಚಂದವಾಗಿದೆ ಈ ನವಿಲು. ನಮ್ಮೆಲ್ಲರ ಮನಸ್ಸಿನಲ್ಲಿ ಕೂಡ ಒಂದು ನವಿಲು ನೆಲವಾಗಿರುತ್ತದೆ. ಅದಕ್ಕೆ ಹಾರಬೇಕು, ಹಾಡಬೇಕು